ನಾನು ಹರ್ಷಿತಾ. ಕಾರ್ವಾಪ್ಲೆಟ್ ಚಾನೆಲ್ಗೆ ಸ್ವಾಗತ. ಗದ್ದೆಗಳಿಗೆ ನೀರುಣಿಸುವ ಕೆರೆಕೋಡಿ ಮುಚ್ಚಿದ್ದಕ್ಕೆ ಆಕ್ಷೇಪ. ಶಿರಸಿ ತಾಲೂಕಿನ ದನಗನಹಳ್ಳಿ ಗ್ರಾಮದ ಹೆಗ್ಗಣಕಟ್ಟೆ ಮಜಿರೆ ವ್ಯಾಪ್ತಿಯ ಕೆರೆಕೋಡಿಗೆ ಮಣ್ಣು ಹಾಕಿ ಮುಚ್ಚಿ ಹಾಕಿದ್ದು ಕೃಷಿಗೆ ಅಡ್ಡಿಪಡಿಸಲಾಗಿದೆ ಎಂದು ಗ್ರಾಮಸ್ಥರಾದ ಗಣಪತಿ ಗೌಡ ಆರೋಪಿಸಿದ್ದಾರೆ. ಇಲ್ಲಿನ ಸರ್ವೆ ನಂಬರ್ 134ರಲ್ಲಿ ಕೆರೆ ಇದ್ದು ಈ ಭಾಗದ ಗದ್ದೆ ತೋಟಗಳಿಗೆ ನೀರಾವರಿ ಹಾಗೂ ದನಕರುಗಳಿಗೆ ಕುಡಿಯುವ ನೀರಿನ ಮೂಲವಾಗಿದೆ. ಆದರೆ ಕೆಲ ದಿನಗಳ ಹಿಂದೆ ಸರ್ವೆ ನಂಬರ್ 135 ಹಿಸ್ಸಾ 4ರ ವಾಲ್ಕಿದಾರ ಚಂದ್ರಕಾಂತ್ ನಾರಾಯಣಪ್ಪ ದೋಂಗಡೆ ಇವರು ತಮ್ಮ ಜಾಗದಲ್ಲಿ ಮಣ್ಣು ಹಾಕಿಸಿ ಕೆಲಸ ಮಾಡಿಸುತ್ತಿದ್ದು, ಅವರ ಜಾಗದಲ್ಲಿ ಹಾದು ಹೋಗಿರುವ ಗದ್ದೆಗಳಿಗೆ ನೀರು ಹಾಯಿಸಲು ಇದ್ದ ಕೆರೆಕೋಡಿಗೂ ಮಣ್ಣನ್ನು ಹಾಕಿ ಮುಚ್ಚಿಸಿದ್ದಾರೆ. ಇದರಿಂದಾಗಿ ತಮ್ಮ ಗದ್ದೆ ತೋಟಗಳಿಗೆ ಹಾಗೂ ಕೆಲವರ ಮನೆಗಳಿಗೆ ಸಮಸ್ಯೆಯಾಗುವಂತಾಗಿದೆ. ಹೀಗಾಗಿ ಕೆರೆಕೋಡಿಯನ್ನು ಮೊದಲಿನಂತೆ ಇರಿಸಿ ಕೃಷಿ ಕಾರ್ಯಕ್ಕೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಗಣಪತಿ ಗೌಡ ಶಿರಸಿ ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ. ಗಂಡು ಚಿರತೆಗೆ ಟ್ರೇನ್ ಡಿಕ್ಕಿ, ಸ್ಥಳದಲ್ಲೇ ಗಂಡು ಚಿರತೆ ಸಾವು. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿ ತೋಡೂರು ಭಾಗದ ಬಳಿ ಮಂಗಳೂರಿನಿಂದ ಕಾರವಾರದ ಕಡೆ ಹೋಗುತ್ತಿದ್ದ ಟ್ರೇನ್ಗೆ ಡಿಕ್ಕಿಯಾಗಿ ಅಂದಾಜು 3 ವರ್ಷದ ಗಂಡು ಚಿರತೆ ಸ್ಥಳದಲ್ಲಿ ಸಾವು ಕಂಡಿದೆ. ಡಿಸಿಎಫ್ ವಸಂತ್ ರೆಡ್ಡಿ ಹಾಗೂ ಎಸಿಎಫ್ ಶರಣ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಶುವೈದ್ಯ ದೀಪಕ್ ರವರಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಈ ಬಗ್ಗೆ ಕಾರವಾರ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಕೆಜಿ ಗಾಂಜಾ ವಶ, ಓರ್ವನ ಬಂಧನ. ಶಿರಸಿ ನಗರದ ಎಂಇಎಸ್ ಕಾಲೇಜ್ ರಸ್ತೆಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದ ಕ್ರಾಸ್ ಹತ್ತಿರದ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾದಕ ವಸ್ತುವನ್ನು ಅಕ್ರಮವಾಗಿ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದವರ ಮೇಲೆ ಮಾರುಕಟ್ಟೆ ಪೊಲೀಸರು ದಾಳಿ ನಡೆಸಿ ಓರ್ವನನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಶಬ್ಬೀರ್ ಎಂಬಾತನಾಗಿದ್ದು, ಈತನನ್ನು ವಶಕ್ಕೆ ಪಡೆದು ಅಂದಾಜು 75,900 ರೂಪಾಯಿ ಮೌಲ್ಯದ 2 ಕೆಜಿ 530 ಗ್ರಾಂ ತೂಕದ ಗಾಂಜಾ ಮಾದಕ ವಸ್ತು, ನಗದು ಹಣ 710 ರೂಪಾಯಿ, ಕೃತ್ಯಕ್ಕೆ ಬಳಸಲಾದ ಅಂದಾಜು 2,000 ರೂಪಾಯಿ ಮೌಲ್ಯದ ರೆಡ್ಮಿ ಮೊಬೈಲ್ ಫೋನ್ ಜಪ್ತಿಪಡಿಸಿಕೊಂಡಿದ್ದು, ದಾಳಿಯ ಕಾಲಕ್ಕೆ ಮಹಮ್ಮದ್ ಅಶ್ಫಾಕ್ ತಂದೆ ಜಹೀರ್ ಅಹಮದ್ ಸಾ ಅಕ್ಕಿ ಆಲೂರ್ ಈತನು ಪರಾರಿಯಾಗಿದ್ದಾನೆ. ಈ ಕುರಿತು ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾರಿ ಮಧ್ಯೆ ಆಂಬ್ಯುಲೆನ್ಸ್ನಲ್ಲೇ ಮಗುವಿಗೆ ಜನ್ಮ ನೀಡಿದ ಮಹಿಳೆ, ವೈದ್ಯಕೀಯ ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆ. ಮುಂಡಗೋಡ ತಾಲೂಕಿನ ಮಹಿಳೆಯೊಬ್ಬಳು ಹೆರಿಗೆ ನೋವಿನಿಂದ ಬಳಲುತ್ತಿದ್ದಳು. ಈ ವೇಳೆ ಮನೆಯವರು 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಮಹಿಳೆಗೆ ನೋವು ಹೆಚ್ಚಾಗಿದೆ. ಪರಿಸ್ಥಿತಿಯ ಗಂಭೀರತೆ ಅರಿತ ಆಂಬ್ಯುಲೆನ್ಸ್ ಸಿಬ್ಬಂದಿ ಕೂಡಲೇ ರಸ್ತೆಯ ಪಕ್ಕಕ್ಕೆ ವಾಹನ ನಿಲ್ಲಿಸಿ ಹೆರಿಗೆಯನ್ನು ಯಶಸ್ವಿಯಾಗಿ ಮಾಡಿಸಿದ್ದಾರೆ. ಇವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ವಾಹನದಲ್ಲಿದ್ದ ತುರ್ತು ವೈದ್ಯಕೀಯ ತಂತ್ರಜ್ಞ ಧನ್ರಾಜ್ ಸಿ ಮತ್ತು ಚಾಲಕ ಪ್ರಕಾಶ್ ಬಿ ಹಾಗೂ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಇವರ ಸಹಾಯದಿಂದ ಹೆರಿಗೆಯನ್ನು ಸುರಕ್ಷಿತವಾಗಿ ಮಾಡಿಸಲಾಯಿತು. ಹೆರಿಗೆಯಾದ ಗುಂಜಾವತಿ ಗ್ರಾಮದ ಫರ್ಜಾನ್ ರಿಯಾಜ್ ದೇವ್ಕಾರಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.